ನಂದಿಕೂರು ಕಡೆಯಿಂದ ಬರುತ್ತಿದ್ದ ಬೈಕ್ ಹಾಗೂ ಪಡುಬಿದ್ರೆ ಕಡೆಯಿಂದ ಬಂದ ಸ್ಕೂಟರ್ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಬೈಕ್ ಸವಾರ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ಸೇರಿದ್ದಾರೆ. ನಂದಿಕೂರಿನ ಕೈಗಾರಿಕಾ ವಲಯದಲ್ಲಿನ ಫ್ಯಾಕ್ಟರಿಯೊಂದಕ್ಕೆ ಕೆಲಸ ಮಾಡಲು ಬಂದ ವ್ಯಕ್ತಿಯೋರ್ವರು ತನ್ನ ಪರಿಚಯಸ್ಥ ವ್ಯಕ್ತಿ ಇದೇ ಕಂಪನಿಯಲ್ಲಿ ಕೆಲಸಕ್ಕಿದ್ದ ವ್ಯಕ್ತಿಗೆ ಕರೆ ಮಾಡಿ ಪಡುಬಿದ್ರಿಗೆ ಬಂದಿರುವ ವಿಚಾರವನ್ನ ತಿಳಿಸಿದ್ದು, ಅವರನ್ನ ಕರೆತರಲು ಪೇಟೆ ಕಡೆಗೆ ಹೋಗುತ್ತಿರುವ ಸಂದರ್ಭ ಕಂಚಿನಡ್ಕ ಬಳಿ 6 ವರ್ಷದ ಮಗುವೊಂದನ್ನ ಕುಳ್ಳಿರಿಸಿಕೊಂಡು ಪೇಟೆ ಕಡೆಗೆ ಹೋದ ಮಹಿಳೆ ತನ್ನ ಮನೆ ಮಳಿ ಬಂದು ಬಲಕ್ಕೆ ಸ್ಕೂಟರ್ ತಿರುಗಿಸಿದಾಗ ಬೈಕ್ ನೇರವಾಗಿ ಸ್ಕೂಟರ್ಗೆ ಡಿಕ್ಕಿಯಾಗಿದೆ ಎನ್ನಲಾಗಿದೆ. ಮಗು ಸಹಿತ ಮಹಿಳೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅಪಾಯದಿಂದ ಪಾರಾಗಿದ್ದಾರೆ. ಎಸೆಯಲ್ಪಟ್ಟು ಗಂಭೀರ ಗಾಯಗೊಂಡ ಬೈಕ್ ಸವಾರನನ್ನ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಸ್ಥಳಕ್ಕೆ ಆಗಮಿಸಿದ ಪಡುಬಿದ್ರಿ ಎಸ್ಐ ಪುರುಷೋತ್ತಮ್ ಸ್ಥಳ ಪರಿಶೀಲನೆ ನಡೆಸಿದ್ದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ.